ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್, ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸಹ ಪ್ರಾಯೋಜಕರು ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿವಿಯಲ್ಲಿ ಅದೆಷ್ಟೋ ರಿಯಾಲಿಟಿ ಶೋಗಳು ಬರ್ತಾ ಇದೆ. ಬಲ್ಲೆ ತೆಲಿಪಾಲೆ ಬರ್ತಾ ಇದೆ. ಹಾಗೆ ಹಿಂದೂ ನಾಟಕ, ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್, ಡ್ಯಾನ್ಸ್ ವಾರಿಯರ್ಸ್ ಅಂತ ಅದ್ಭುತ ಕಾರ್ಯಕ್ರಮಗಳನ್ನು ನೀಡಿದಂಥ ನಮ್ಮ ಟಿವಿ ಇದೀಗ ಸೂಪರ್ ಸಿಂಗರ್ ಸೀಸನ್ 3ಯ ರಿಯಾಲಿಟಿ ಶೋನ ಈ ಒಂದು ಹಂತದಲ್ಲಿ ನಾವಿದ್ದೇವೆ. ಬೇರೆ ಬೇರೆ ಊರಿಂದ, ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದಂಥ ಸ್ಪರ್ಧಿಗಳು ಈ ಒಂದು ವೇದಿಕೆಯಲ್ಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಇವತ್ತಿನ ತೀರ್ಪುಗಾರರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಪ್ರೀತಿಯ ನಮ್ಮ ನೆಚ್ಚಿನ ಗುರುಕಿರಣ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸರ್, ನಮಗೆ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಸಂಗೀತ ನಿರ್ದೇಶಕರಾದಂಥ ವಿ ಮನೋಹರ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಾಗೂ ತನ್ನ ಕೈ ಚಳಕದೊಂದಿಗೆ ತನ್ನ ಸಂಗೀತ ಲೋಕದಲ್ಲಿ ಅದೆಷ್ಟೋ ಅದ್ಭುತ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದಂತಹ ಅದೆಷ್ಟೋ ಟಿವಿ ಶೋಗಳಲ್ಲಿ, ರಿಯಾಲಿಟಿ ಶೋಗಳಲ್ಲಿ ತನ್ನ ಹಿನ್ನೆಲೆ ಸಂಗೀತದೊಂದಿಗೆ ಮನೆ ಮಾತಾಗಿರ್ತಕ್ಕಂತಹ ನಮ್ಮ ರಾಜ್ಗೋಪಾಲ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್, ಈ ಒಂದು ಸುತ್ತಿನಲ್ಲಿ ಬೇರೆ ಬೇರೆ ಊರುಗಳಿಂದ ಗಾಯಕರು, ಗಾಯಕಿಯರು ಬಂದಿದ್ದಾರೆ. ನಮ್ಮ ವೇದಿಕೆಯಲ್ಲಿ ಸಂಗೀತದಲ್ಲಿ ಹಾಡಿನೊಂದಿಗೆ ಶೋಧನೆಯನ್ನು ಮಾಡೋದಕ್ಕೆ ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಶೋಧನ್ ಶೆಡಿ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರಲ್ಲೇ ನೀ ಹೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ, ನಾನಿಂತಲ್ಲೇ ಹಾಳಾದೆ ನಿನ್ನಿಂದಲೇ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಜ್ವರದಂತೆ ಕಾಡೀಗ ಹಾಯಾಗಿ ನಿಂತಿರುವೆ, ಸರಿಯೇನು ಬೇಕಂತಲೇ ಮಾಡಿ ಏನೋ ಮೋಡಿ ಇನ್ನೆಲ್ಲೋ ನೋಡುವ ಪರಿಯೇನು. ಈ ಮಾಯೆಗೆ, ಈ ಮರುಳಿಗೆ ನಿನ್ನಿಂದ ಕಳೆ ಬಂದಿದೆ. ಕನಸೊಂದು ಶುರುವಾಗಿದೆ. ಶೋಧನ್ ಸರ್, ನಮಸ್ತೆ. ಹೇಗೆ ಅನಿಸಿತ್ತು ಹಾಡಿದ್ದು? ಸ್ಟಾರ್ಟಿಂಗ್ ಮೇ ಬಿ ಟ್ರಬಲ್, ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಅನಿಸ್ತಾಗಿ. ಯಾರು ಹಾಡಿದ್ದು ಗೊತ್ತಾ? ಸೋನು ನಿಗಮ್ ಸರ್. ಯಾವ ಲೆವೆಲಿಗೆ ಹಾಡಿದ್ದಾರೆ ಇವರು, ತುಂಬ ಚೆನ್ನಾಗಿ ಹಾಡಿದ್ದಾರೆ ಅವರು. ಹೌದು, ಸ್ಟಾರ್ಟಿಂಗ್ ಅದು 2 ಸಲನೂ ಅದು ಯಾವುದು 2 ಸಲನೂ ಲಾಸ್ಟಿಗೆ ಹಾಡಿಯೋದು ಬಂದಿಲ್ಲ, ಫಸ್ಟ್ ಟೈಮ್ ಮಾಡಿದಾಗಲೂ ಬರಲಿಲ್ಲ. ಆಮೇಲೆ ಸೋನು ನಿಗಮ್ ಯಾಸ್ ಗಿವನ್ ಸೋ ಮೆನಿ ಎಕ್ಸ್ಪ್ರೆಷನ್ಸ್, ಅದು ಯಾವುದು ಬರಲಿಲ್ಲ. ನೀವು ಸ್ಟ್ರೈಟಾಗಿ ಹಾಡ್ಕೊಂಡು ಹೋದ್ರಿ. ಯಾಕಂದರೆ ಯು ಆರ್ ಸೆಲೆಕ್ಟೆಡ್ ಔಟ್ ಆಫ್ 850, ಫಿಲ್ಟರ್ ಆಗಿ 35 ಬಂದಿದ್ದೀರಿ, 34ಇದ್ದೀರಿ. ಎಷ್ಟು ಕಾನ್ಸಂಟ್ರೇಟ್ ಮಾಡಬೇಕು, ಈ ಸಣ್ಣ ಸಣ್ಣ ವಿಷಯಗಳೆಲ್ಲ ಕಲ್ತ್ಕೊಂಡು ನೀಟಾಗಿ ಹಾಡಬೇಕು. ಓಕೆ, ಸಾಂಗ್ ಸೆಲೆಕ್ಟ್ ಮಾಡುವಾಗ ತುಂಬ ಜಾಗ್ರತೆ ಮಾಡಿ, ಅಂದರೆ ದಿಸ್ ಇಸ್ ಅ ಗುಡ್ ಸಾಂಗ್, ಗುಡ್ ಸೆಲೆಕ್ಷನ್. ಬಟ್ ಏನಂದರೆ ಯು ಹ್ಯಾವ್ ಟು ವರ್ಕ್ ಆನ್ ಇಟ್.
ಅದೆಲ್ಲ ತುಂಬ ವಿಷಯ ಸೂಕ್ಷ್ಮತೆಯನ್ನು ಕಲ್ತ್ರೆ ಇಟ್ ವಿಲ್ ಬಿ ಬೆಟರ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಮುಂದಿನ ಸ್ಪರ್ಧಿ ಸೂರತ್ ಇವರನ್ನ ವೇದಿಕೆ ಬರಮಾಡಿಕೊಳ್ತಾ ಇದ್ದಾನೆ. ಹೃದಯ ಸಮುದ್ರ ಕಲಕಿ ಹೊತ್ತಿದೆ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು ಹೃದಯ ಸಮುದ್ರ ಕಲಕಿ ಹೊತ್ತಿದೆ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಝೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ. ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ 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 ಅಶ್ವಮೇಧ. ಸೂರ್ಯಚಂದ್ರರೇ ನಿನ ಕಂಗಳು, ಗಿರಿಶೃಂಗವೇ ನಿನ ಅಂಗವೋ. ಓ ಆ ಆ ದಿಕ್ಪಾಲಕರೇ ನಿನ ಕಾಲ್ಗಳು, ಮಿಂಚು ಸಿಡಿಲು ನಿನ ವೇಗವೋ. ಜೀವ ಜೀವದಲ್ಲಿ ಬೆರೆತು ಹೋದ, ಭಾವ ಭಾವದಲ್ಲಿ ಕರಗಿ ಹೋದ. ಜೀವಾಶ್ವವೇ ದೂರಾದೆಯ, ಪ್ರಾಣಾಶ್ವವೇ ಮರೆಯಾದೆಯ. ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ 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 ಅಶ್ವಮೇಧ. ಆ ಆ ಸುಹೃತ್, ಹೇಳಿ ಸರ್. ಯಾರು ಕಂಪೋಸರ್? ಯಾರಿದು? ದೊಡ್ಡರಂಗೇಗೌಡರು ಬರೆದ ಹಾಡಿಗೆ ಸಂಗೀತ ರಾಜ ಅಂತ ಕಂಪೋಸರ್. ಯಾರದು ಗೊತ್ತಿಲ್ಲ. ಹೌದು, ಸಂಗೀತ ರಾಜ ಅಂತ. ಆ್ಯಕ್ಚುಲಿ ಒಂದು ಸೀಸನಲ್ಲಿ ಐ ಥಿಂಕ್ ಸಮ್ವೇರ್ ಇನ್ 86 to 88 ತುಂಬ ಚಿತ್ರಕ್ಕೆ ಎಲ್ಲ ಕುಮಾರ ಬಂಗಾರಪ್ಪ ಜಾಸ್ತಿ ಚಿತ್ರಕ್ಕೆ ಸಂಗೀತ ಕೊಟ್ಟರು ಅವರು. ಅವ್ರ ಹೆಸರು SP ವೆಂಕಟೇಶ್ ಅಂತ, ಚೆನ್ನೈ ಅವರು. ಅವರು ಇಬ್ಬರು ಮಕ್ಕಳು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾಯಿದ್ದಾರೆ. ಐ ಥಿಂಕ್ ಒಬ್ಬ ನನ್ನ ಜೊತೆ ವರ್ಕ್ ಮಾಡ್ತಾಯಿದ್ರು ರೆಗ್ಯುಲರು. ಇದು ಆ್ಯಕ್ಚುಲಿ ಏನು ಗೊತ್ತಾ, ಇಟ್ಸ್ ಎ ನೈಸ್ ಸಾಂಗ್. ಯು ಹ್ಯಾವ್ ಡೆಲಿವರ್ಡ್ ಇಟ್ ರೈಟ್. ಬಟ್ ಏನಾಗುತ್ತೆ ಅಂದರೆ ಥ್ರೋ ಅಂತ ಬರುತ್ತೆ ಒಂದು ಸಾಂಗಿಗೆ. ಈ ಪರ್ಟಿಕ್ಯುಲರ್ ಸಾಂಗಿಗೆ, ಈ ಸಾಂಗಲ್ಲಿ ಹೈಲೈಟ್ ಇರೋದೇ ಏನ ಅಗ್ನಿ ಜ್ವಾಲೆ ಅನ್ನೋ ಆ ಥ್ರೋ ಇದೆಯಲ್ಲ, ಆ ಥ್ರೋ ಬಂದಿಲ್ಲ. ಯು ಹ್ಯಾವ್ ಮೇಡ್ ಎ ವೆರಿ ಸಾಫ್ಟ್ರ್ ಮೈಲ್ಡರ್ ವರ್ಷನ್ ಆಫ್ ದ್ಯಾಟ್. ಸೊ ಅದು ಒಂದು ಸಿಕ್ಕಾಪಟ್ಟೆ ಅಂದರೆ ಎದ್ದು ಕಾಣ್ತಾ ಇತ್ತು. ದಟ್ ಡೈನಮಿಕ್ಸ್ ಅಂಡ್ ಅದು ಮಿಸ್ಸಿಂಗ್ ಅಂತ ಅನಿಸ್ತಾ ಇತ್ತು. ಸೊ ಯಾವುದೋ ಹೊಸ ಸಾಂಗ್ ಕೇಳ್ದಂಗೆ ಅನಿಸ್ತಾ ಇತ್ತು. ಓಕೆ, ಅದರ್ವೈಸ್ ಶ್ರುತಿ ವೈಸ್ ಅಂಡ್ ಪ್ರಿಟಿ ಡೀಸೆಂಟ್. ಆ ಥ್ರೋ ನನಗೆ ಪರ್ಟಿಕ್ಯುಲರ್ ಐ ಫೆಲ್ಟ್ ಇಟ್ಸ್ ಎ ರಾಂಗ್ ಚಾಯ್ಸ್ ಫಾರ್ ಯುವರ್ ವಾಯ್ಸ್ ಅಂತ, ನೀನು ವೋಕಲ್ ಟೆಕ್ಸ್ಚರ್ಗೆ ಅಂತ ಅನಿಸ್ತಾ ಇತ್ತು. ಆರ್ಎಲ್ಸ್ ಯು ಹ್ಯಾವ್ ಟು ಓಪನ್ ಥ್ರಾಟಲ್ ಓಪನ್ ಮಾಡಿ ಫುಲ್ ಝೂಮಲ್ಲಿ ಹೋಗ್ಬೇಕು. ಕಂಟ್ರೋಲ್ ಮಾಡಿ ಯಾವತ್ತು ಹಾಡಕ್ಕೆ ಹೋದರೆ ಈ ಥರ ಹಾಡು ಸ್ವಲ್ಪ, ಯಾಕೆಂದರೆ ಒರಿಜಿನಲ್ ಕೇಳಿ ನಾವು
ಒಂದು ಸೆಟ್ ಆಗಿರ್ತೀವಿ. ಅದಕ್ಕೆ ಸ್ವಲ್ಪ ಏನೋ ಸಾಫ್ಟ್ವೇರ್ ವರ್ಷನ್ ಅಂತ ಅನಿಸ್ತಾ ಇದೆ. ಗುಡ್, ಥ್ಯಾಂಕ್ ಯು. ಸುಹೃತ್, ಇದು ಆಡಿಷನಲ್ಲಿ ಯಾವ ಹಾಡು ಹಾಡಿದ್ದು ನೀವು? ಅರ್ಜಿಯಾ ಹಾಡಿದ್ದು ಸರ್, ಅದೇ ಡೆಲ್ಲಿ 6. ನಂಗೆ ತುಂಬ ಇಷ್ಟ ಆಗಿತ್ತು ಅದು. ಸೊ ನೀವು ಬಂದ ತಕ್ಷಣ ನಾನೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಬಟ್ ಅಷ್ಟೊಂದು ಅಂದರೆ ಇಷ್ಟ ಆಗಿದೆ. ಎಲ್ಲ ರೌಂಡಲ್ಲಿ ಅದೇ ಥರ ಹಾಡು ಹಾಡಿದರೆ ಮೊನೋಟೋಮಸ್ ಆಗ್ತದೆ ಅಂತ ಚೇಂಜ್ ಮಾಡಿದೆ. ಬಟ್ ಏನಿದ್ರಲ್ಲಿ ಅದು ಅಷ್ಟು ಎಕ್ಸಾಕ್ಟ್ ನೀವು ಎಕ್ಸ್ಟೆಂಪೋ ಮಾಡಿ ಹಾಡ್ತಾ ಇದ್ರಿ, ಬಟ್ ಅಷ್ಟು ಆ ಗ್ರೂ ಅಲ್ಲಿ ಇರಬೇಕು. ರಾಜ್ಕುಮಾರ್ ಸರ್ ಈ ಸಾಂಗ್ ಸೋ ನೈಸ್ಲಿ. Yes. ಆಮೇಲೆ ಅಲ್ಲೆಲ್ಲ ಸ್ವಲ್ಪ ರೀಚ್ ಆಗಲಿಲ್ಲ ಅಂತ ಅನಿಸಿದ್ದು. ಯು ಹ್ಯಾವ್ ಟು ವರ್ಕ್ ಆನ್ ಇಟ್, ಬಿಕಾಸ್ ಯಾಕಂದರೆ ಐ ರಿಮೆಂಬರ್ ನೀವು ಇದರಲ್ಲಿ ಹಾಡಿದ್ದು. ಸೊ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಆಡಿಷನಲ್ಲಿ ಹಾಡಿದ್ರಲ್ವಾ? ಹೌದು ಸರ್. ಓಕೆ ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದೀಗ ಈ ವೇದಿಕೆಗೆ ಸಂದೇಶ್ ಇವರನ್ನ ಬರಮಾಡಿಕೊಳ್ತಾ ಇದ್ದಾನೆ. I love you, I love you. ನೂರಾರು ಪ್ರೀತಿ ಮಾತು, ನೂರಾರು ಸಾರಿ ಆಡಿ, ನೀನೇನೆ ಜೀವ ಎಂದು ನೂರಾರು ಆಣೆ ಮಾಡಿ, ಕಾರಣವೇ ಹೇಳದೆ ಏಕೆ ನನ್ನ ಬಿಟ್ಟು ಹೋದೆ. ನೀನೆಲ್ಲೇ ಹೋದರು ಏನು, ನೀ ನನ್ನ ಮರೆತರು ಏನು, ನೀನೇನೆ ಮಾಡಿದರೇನು, ನಿನ್ನನ್ನೇ ಮರೆಯುವೆಯೇನು, ನಿನ್ನಲ್ಲೇ ನಾನು ಅವಿತು ಕುಳಿತಿಲ್ಲವೇನು. I love you, I love you. ನೀನು ಇರದೆ ಬದುಕುವುದನ್ನು ಕಲಿಯೋ ಸಾಹಸದಲ್ಲಿ, ನಿನ್ನ ನೆನಪೇ ಎದುರು ನಿಂತು ಸೋತಿಯೆ ನಾನು ಇಲ್ಲಿ. ನೀನು ಇರದೆ ಬದುಕುವುದನ್ನು ಕಲಿಯೋ ಸಾಹಸದಲ್ಲಿ, ನಿನ್ನ ನೆನಪೇ ಎದುರು ನಿಂತು ಸೋತಿಯೆ ನಾನು ಇಲ್ಲಿ. ಬಿಟ್ಟು ಹೋದ ಆ ಘಳಿಗೆ ನೆನೆದು ನೆನೆದು ಈ ಘಳಿಗೆ, ಜಾರುವ ಕಂಬನಿ ಜಾರಲು ಬಿಟ್ಟು ಸುಮ್ಮನೆ ಹಾಗೆ ಕೂತಿರುವೆ. I love you, I love you. ನೂರಾರು ಪ್ರೀತಿ ಮಾತು, ನೂರಾರು ಸಾರಿ ಆಡಿ, ನೀನೇನೆ ಜೀವ ಎಂದು ನೂರಾರು ಆಣೆ ಮಾಡಿ, ಕಾರಣವೇ ಹೇಳದೆ ಏಕೆ ನನ್ನ ಬಿಟ್ಟು ಹೋದೆ. ನೀನೆಲ್ಲೇ ಹೋದರು ಏನು, ನೀ ನನ್ನ ಮರೆತರು ಏನು, ನೀನೇನೆ ಮಾಡಿದರೇನು, ನಿನ್ನನ್ನೇ ಮರೆಯುವೆಯೇನು, ನಿನ್ನಲ್ಲೇ ನಾನು ಅವಿತು ಕುಳಿತಿಲ್ಲವೇನು. I love you. ಸಂದೇಶ್, ನಮಸ್ತೆ ಸರ್. ನಿಮ್ಮ ಒಂದು ಕ್ಯಾಲಿಬರ್ಗೆ ಇನ್ನೂ ಸ್ವಲ್ಪ ಟಫ್ ಸಾಂಗ್ ಆಯ್ಕೆ ಮಾಡ್ಬೋದಾಗಿತ್ತು. ಭಾಳ ಸಿಂಪಲ್ಲಾಗಿದೆ ಇದು. ಇದರಲ್ಲಿ ಅಷ್ಟೇನು ಸರ್ಕಸ್ಸು ಇದೆಲ್ಲ ಏನಿಲ್ಲ. ಆದರೆ ಶ್ರುತಿ ಒಂಚೂರು ಅಲ್ಲಲ್ಲೇ ಸೂಕ್ಷ್ಮವಾಗಿ ಮೈನಸ್ ಆಗಿದೆ. ಕರೆಕ್ಟ್ ಸ್ವರ ಸ್ಥಾನಕ್ಕೆ ಕೂರಲಿಲ್ಲ. ಅದಂದರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಿತ್ತು ಮತ್ತು ಕಾನ್ಸಂಟ್ರೇಟ್ ಮಾಡಬೇಕು. ಏಕಾಗ್ರತೆ ಮುಖ್ಯ ಹಾಡುವಾಗ. ಓಕೆ ಸರ್. ಸಂಗೀತ ಕಲಿತಾ ಇದ್ದೀರಾ? ಕಲಿತಿದ್ದೇನೆ ಸರ್. ಕಲಿತರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಹಾಡ್ಬೋದು. ಆದಷ್ಟು ಚೆನ್ನಾಗಿ ಹಾಡೋದಕ್ಕೆ ನೀವು ಪ್ರಯತ್ನ ಪಟ್ಟಿದ್ದೀರಿ. ಇನ್ನೂ ಚೆನ್ನಾಗಿ ಬರ್ಬೋದು ಅಂತ ನಮಗೆ ಅನ್ನಿಸ್ತು. ಒಳ್ಳೆ ಪ್ರಯತ್ನ. ಆದರೆ ಇದರಲ್ಲಿ ಅಂಥ ನಿಮ್ಮ ವಿದ್ವತ್ತು ತೋರಿಸೋದಕ್ಕೆ ಅವಕಾಶ ಇಲ್ಲ ಈ ಹಾಡಲ್ಲಿ. ಯಾಕಂದರೆ ಡ್ಯಾನ್ಸಿಂಗ್ ರಿದಮ್ ಇದೆ, ಒಂದೇ ಇದರಲ್ಲಿ ಏಕತಾನ ಇದರಲ್ಲಿ ಹೋಗ್ತಾ ಇದೆ. ಒಳ್ಳೆ ಮೆಲಡಿ. ಯಾರು ಸಂಗೀತ? ಮನೋಮೂರ್ತಿ ಸರ್. ಕರೆಕ್ಟ್, ಮನಮೂರ್ತಿಯವರು ಒಳ್ಳೆ ಟ್ಯೂನ್ ಮಾಡಿದ್ದಾರೆ. ಇದು ಒಂದು ಆ್ಯಕ್ಚುಲಿ ಪ್ಯಾಥೋ ಸಾಂಗ್ ಅಂತಂದರೆ ಸ್ವಲ್ಪ ಸ್ಲೋ ಆಗಿರುತ್ತೆ. ಜಾನೆ ಕಹಾ ಗಯೇ ಓ ದಿನ ಆ ಥರ ಬರುತ್ತೆ ಸಾಮಾನ್ಯವಾಗಿ ಪ್ಯಾಥೋ ಸಾಂಗ್ ಎಲ್ಲ. ಬಟ್ ಇದು ಒಂಥರ ಡ್ಯಾನ್ಸಿಂಗ್ ಪ್ಯಾಥೋ, ಕುಣ್ಕೊಂಡಾಳೋದು ಆ ಥರ ಒಳ್ಳೆ ಟ್ಯೂನ್ ಮಾಡಿದ್ದಾರೆ. ನೀವು ಅದನ್ನು ಇನ್ನೂ ಚೆನ್ನಾಗಿ ಆಡೋದಕ್ಕೆ ಪ್ರಯತ್ನ ಪಡಿ. ಖಂಡಿತ ಸರ್. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಸರ್. ಸೂಪರ್ ಸಿಂಗರ್ನ ಮುಂದಿನ ಕಂಟೆಸ್ಟೆಂಟ್ ಶಿವಾನಿ ಸುರತ್ಕಲ್.
नहीं जाना तूने नहीं जाना मैंने नहीं जाना तूने नहीं जाना तेरे मेरे बीच में कैसा है ये बंधन अनजाना एक डोर खींचे दूजा दौड़ चलाए एक डोर खींचे दूजा दौड़ चलाए कच्चे धागे में बंधा चलाए ऐसे जैसे कोई हो ऐसे जैसे कोई दीवाना ऐसे जैसे कोई दीवाना मैंने नहीं जाना तूने नहीं जाना मैंने नहीं जाना तूने नहीं जाना तेरे मेरे बीच में कैसा है ये बंधन अनजाना ಶಿವಾನಿ ಸುರತ್ಕಲ್, ಓಕೆ. ನಮಸ್ತೆ ಸರ್. ಶಿವಾನಿ, ಯಾ ಶಿವಾನಿ, ಒನ್ ಥಿಂಗ್, ಯು ಗಾಟ್ ಅ ಲವ್ಲಿ ವಾಯ್ಸ್. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ ವಾಯ್ಸು. ಥ್ಯಾಂಕ್ ಯು. ಶ್ರುತಿ ಹೊಡಿತಾ ಇದೆ ಫುಲ್ ಸಾಂಗ್. ಅಂದರೆ ಈ ಸ್ವರಸ್ಥಾನಲ್ಲಿ ಕೂತ್ಕೊಂಡ್ರೇ ಆ ವಾಯ್ಸ್ ಅಷ್ಟು ಚೆನ್ನಾಗಿ ಕೇಳುತ್ತೆ ಡೆಫಿನೆಟಾಗಿ. ಅದು ಯಾವ ಕೂತ್ಕೊಳ್ತಾ ಇದ್ದಾಗ ವಾವ್ ಅನಿಸುತ್ತೆ, ಇಲ್ಲದ್ರೆ ತುಂಬ ಶೇಕಿ ಇದೆ. ಸೊ ಬೇಸಿಕಲಿ ಯು ಹ್ಯಾವ್ ಟು ನೀವು ಹೆಂಗೆ ಪ್ರಾಕ್ಟೀಸ್ ಮಾಡೋದು ಹೇಳಿ? ಸಾಂಗ್ ಕೇಳ್ತಾ ಓಕೆ. ಶ್ರುತಿ ಹೆಂಗೆ ಪ್ರಾಕ್ಟೀಸ್ ಮಾಡ್ತೀರಾ? ಈಗ ಅಂದರೆ ಕರೋಕೆ ಹಾಕೇನೆ ಮಾಡೋದು ಸರ್. ಆ್ಯಕ್ಚುಲಿ ಅಲ್ಲಿ ಒಂದು ಮೈಟ್ ಬಿ ಬಿಕಾಸ್ ಯು ಹ್ಯಾವ್ ಟು ಬಿ ಗೈಡೆಡ್ ವೆಲ್. ಕಾರಣ ಏನಂದರೆ ನಿಮಗೆ ಹೋಗಿದ್ದು ನಿಮ್ಗೆ ಗೊತ್ತಾಗಲ್ಲ. ಸೊ ಅಕಾರ್ಡಿಂಗ್ ಟು ಯು ಆರ್ ಸಿಂಗಿಂಗ್ ಇಟ್ ವೆರಿ ರೈಟ್ ಅಂತ ಅನಿಸುತ್ತೆ. ಮ್ಯೂಸಿಕ್ ಗೊತ್ತಿದ್ದವರಿಗೆ ಕಿವಿ ಕೇಳುತ್ತೆ ಏನು ಇದು ಮಿಸ್ಟೇಕ್ ಅಂತ. ಸೊ ಬೇಸಿಕಲಿ ಸ್ವಲ್ಪ ಪಿಚ್ಚಿಂಗ್ ಈಸ್ ಎ ಇಶ್ಯೂ, ಅಂದರೆ ಇಟ್ಸ್ ಎ ಬಿಗ್ ಇಶ್ಯೂ. ಸೊ ಅದೇನಾಗುತ್ತೆ, ನಿಮ್ಮ ವಾಯ್ಸಲ್ಲಿ ಹೊಡ್ಕೊಂಡು ಹೋಗುತ್ತೆ. ವಾಯ್ಸ್ ಚೆನ್ನಾಗಿದೆ. ಸೊ ಪಿಚ್ಚಿಂಗ್ ಸ್ವಲ್ಪ ನೀವು ಆ್ಯಕ್ಚುಲಿ ಮಾಡಿದರೆ ಇಟ್ ವಿಲ್ ಸೌಂಡ್ ರಿಯಲಿ ಗ್ರೇಟ್, ತುಂಬ ಚೆನ್ನಾಗಿ ಕೇಳುತ್ತೆ. ಶ್ರುತಿ ಸ್ವಲ್ಪ ಅಂದರೆ ಒಂದು ತಂಬೂರ ಇಟ್ಕೊಂಡು ಅದರಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಕಳಿಸಿ. ಟ್ರ್ಯಾಕ್ ಏನಾಗುತ್ತೆ, ನಿಮಗೆ ನಿಮ್ಮ ವಾಯ್ಸ್ ಕೇಳಲ್ಲ, ಟ್ರ್ಯಾಕೇ ಜಾಸ್ತಿ ಕೇಳುತ್ತೆ. ಸೊ ಯು ಹ್ಯಾವ್ ಟು ಲಿಸನ್ ಟು ಯೋರ್ ಸಾಂಗ್. ನಿಮ್ಮ ವಾಯ್ಸ್ ನಿಮಗೆ ಕೇಳಿಸಿದ್ರೆ ಹೆಂಗೆ ಕೇಳುತ್ತೆ ಅಂತ ಗೊತ್ತಾಗುತ್ತೆ. ಸೊ ಬೇಸಿಕಲಿ ವಿದೌಟ್ ಎನಿಥಿಂಗ್, ಈಗ ಆ್ಯಪ್ಸ್ ಸಿಗುತ್ತೆ ಶ್ರುತಿಗೆ, ಹಾಕ್ಕೊಂಡು ರೂಮಲ್ಲಿ ಒಬ್ಬರೇ ಕೂತ್ಕೊಂಡು ಹಾಡಿದರೆ ಐ ಥಿಂಕ್ ಯು ಕ್ಯಾನ್ ಅನಲೈಸ್ ಯುವರ್ ಸೆಲ್ಫ್ ಬೆಟರ್. ಅದೊಂದು ಅನಿಸ್ತಾ ಇದೆ. ದಟ್ಸ್ ಆಲ್ ಮಾ. ಓಕೆ, ಥ್ಯಾಂಕ್ ಯು ಸರ್. ಆಮೇಲೆ ಹಾಡಿನ ಸ್ಟೈಲ್ ಇದೆಯಲ್ಲ, ಲತಾಜಿಯವರ ಸ್ಟೈಲ್ ಸ್ವಲ್ಪ ನೀವು ಚೇಂಜ್ ಮಾಡ್ತೀರಿ. ಅದು ಕೈಸಾ ಹೈ ಯೆ ಬಂಧನ್ ಅಂಜಾ ಇದೆಯಲ್ಲ, ಅದು ಮುಖ್ಯ. ನೀವೇನೋ ಸ್ವಲ್ಪ ಚೇಂಜ್ ಮಾಡಿ, ಒರಿಜಿನಲ್ ಸ್ಟೈಲ್ಗಿಂತ ಡಿಫ್ರೆಂಟ್ ಆಗಿದೆ. ಬಿಕಾಸ್ ಈ ಸಾಂಗ್ ಎಲ್ಲರೂ ಕೇಳಿ ಕೇಳಿ ಕಿವಿಲಿದೆ. ಅದು ಹೇಳಿದ್ರೆ ನೀವೇ ಕಲ್ತ್ಕೊಂಡ್ರಂತ, ಅದು ಸ್ವಲ್ಪ ಅದು ಅಬ್ಸರ್ವ್ ಮಾಡಿ. ಪ್ರತಿ ಸಲ ಹಾಡಬೇಕಾದ್ರೂ ಆ ಸ್ಟೈಲ್ ಚೇಂಜ್ ಆಗ್ತಾ ಇದೆ. ಅದನ್ನು ಸ್ವಲ್ಪ ಸಣ್ಣ ಸಣ್ಣ ವಿಷಯಗಳು. ಓಕೆ. ಜಾಗಿಂಗು, ಯೋಗಾಸನ ಆ ಥರ ಮಾಡ್ತೀರಾ? ಯೋಗ ಮಾಡ್ತೇನೆ ಸರ್. ಬ್ರೀದಿಂಗ್ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟು ಪ್ರಾಣಾಯಾಮ ಅದೆಲ್ಲ. ಯಾಕಂತಂದರೆ ನೀವು ಹಾಡಿನ ಪೂರ್ತಿ ನಿಮಗೆ ಸುಸ್ತು ಇದು ಕಾಣ್ತಿತ್ತು, ಡ್ರಾಪು, ಒಂದು ಸ್ಟ್ಯಾಮಿನಾ ಕಾಣ್ತಿರಲಿಲ್ಲ. ಅದಕ್ಕೋಸ್ಕರ ಬ್ರೀದಿಂಗ್ ಎಕ್ಸಸೈಸ್ ಜಾಸ್ತಿ ಮಾಡಬೇಕು. ಆಮೇಲೆ ಸಂಗೀತ ಕಲೀಲೇಬೇಕಮ್ಮ. ಸಂಗೀತ ಕಲ್ತಿದ್ದೇನೆ ಸರ್, ಕ್ಲಾಸಿಕಲ್ ಕಲ್ತಿದ್ದೇನೆ. ಕಲ್ತ್ರೆ ನಿಮಗೆ ಕಲ್ತಿರ್ಬೋದು, ಬಟ್ ಸ್ವರ ನೆನಪಿಲ್ಲ. ಸ್ವರ ನೆನಪಲ್ಲಿ ಇಟ್ಕೋಬೇಕಮ್ಮ. ಸ್ವರ ನೆನಪಲ್ಲಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಅವಾಗ ಶ್ರುತಿ ಹೋಗೋದಿಲ್ಲ. ಮತ್ತು ಅಬ್ಸರ್ವೇಷನ್ನು, ಈಗ ರಾಜಗೋಪಾಲ್ ಅವರು ಹೇಳಿದ ಥರನೇ ಲತಾ ಮಂಗೇಶ್ಕರ್ ಆ ಉರುಟು ತರಗಡೆ 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 ಬರುತ್ತೆ ಅದು ಸ್ವರ. ಆ ಥರ ಉರುಟುಗಳು ಅದನ್ನು ಅಬ್ಸರ್ವ್ ಮಾಡಬೇಕು. ಮತ್ತು ಒಂದು ಚೂರು ಚೇಂಜ್ ಮಾಡಿದ್ರೆ ಗೊತ್ತಾಗುತ್ತೆ ಅದು. ಹಾಗಾಗಿ ಅಬ್ಸರ್ವೇಷನ್ನು, ಕಾನ್ಸಂಟ್ರೇಷನ್ನು, ಡೆಡಿಕೇಶನ್ನು ಇದೆಲ್ಲ ಭಾಳ ಇಂಪಾರ್ಟೆಂಟ್ ಅಮ್ಮ ಸಿಂಗರ್ಸಿಗೆ. ಇದು ನಿಮಗೆ ಅಂತಲ್ಲ, ನಾನು ಎಲ್ರಿಗೂ ಅದನ್ನೇ ಹೇಳ್ತಾ ಇರೋದು. ಗುಡ್ ಲಕ್. ಮುಂದೆ ಈ ವೇದಿಕೆಯಲ್ಲಿ ತನ್ನ ಸಂಗೀತದಿಂದ ನಿಮ್ಮೆಲ್ಲರನ್ನ ಮೋಡಿ ಮಾಡೋದಕ್ಕೆ ಬರ್ತಾ ಇದ್ದಾರೆ
ಪ್ರಿಯಾ ಮೆನೇಜಸ್. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ವೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ವೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಹೂವು ಹಾಸಿಗೆ ಚಂದ ಚಂದನ ಬಾಹುಬಂಧನ ಚುಂಬನ, ಹೂವು ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ, ಬಯಕೆ ತೋಟದ ಬೇಲಿಯೊಳಗೆ ಕರಣಗಳದಿ ರಿಂಗಣ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ವೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಪ್ರಿಯಾ ಅವರೇ ನಮಸ್ಕಾರ ಸರ್. ನಮಸ್ಕಾರ. ಒಳ್ಳೆ ಹಾಡನ್ನು ಆಯ್ಕೆ ಮಾಡಿದ್ದೀರಿ, ಥ್ಯಾಂಕ್ ಯು ಸರ್. ಚೆನ್ನಾಗಿ ಹಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಿ. ಆದರೆ ಏನಾಗುತ್ತೆ ಅಂದರೆ ನಿಮಗೆ ಉಸಿರು ತುಂಬ ಹೊತ್ತು ನಿಲ್ಲೋದಿಲ್ಲ. ಒಂದೇ ಉಸಿರಲ್ಲಿ ಒಂದು ಪೂರ್ತಿ ಫಸ್ಟ್ ಲೈನ್ ಒಂದು ಹಾಡಬೇಕು. ಇದು ಮಧ್ಯೆ ಬ್ರೇಕ್ 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 ಹಾಗಾದರೆ ಉಸಿರು ಅಷ್ಟು ದಮ್ಮು ಸಾಲ್ತಾ ಇಲ್ಲ. ಯಾಕಂತಂದರೆ ನೀವು ಬ್ರೀದಿಂಗ್ ಎಕ್ಸಸೈಸ್ ಇದು ಅದು ಅಭ್ಯಾಸ ಮಾಡ್ಕೋಬೇಕಮ್ಮ. ಓಕೆ ಸರ್. ಎಕ್ಸಸೈಸ್ ಎಲ್ಲ ಮಾಡ್ತೀರಾ? ಹೌದು, ಬಟ್ ನಾಟ್ ರೆಗ್ಯುಲರ್. ಇಲ್ಲಮ್ಮ, ಎಕ್ಸಸೈಸ್ ನೀವು ಜಾಗಿಂಗ್ ಮಾಡಿದ್ರೆ ವಾಕಿಂಗ್ ಆದರೂ ಮಾಡಬೇಕು. ಮತ್ತು ಈ ಪ್ರಾಣಾಯಾಮ ಉಸಿರಾಟದ ಎಕ್ಸಸೈಸ್ ಸ್ವಲ್ಪ ಮಾಡಬೇಕಮ್ಮ. ತುಂಬ ಹೊತ್ತು ಉಸಿರು ಹಿಡಿದೋಡುವಂಥದ್ದು ಎಕ್ಸಸೈಸ್ ಜಾಸ್ತಿ ಮಾಡಬೇಕು. ಮತ್ತು ಸ್ವಲ್ಪ ಸಂಗೀತದ ಇದು ಬೇಕಮ್ಮ, ಒಂಚೂರು ಗೈಡೆನ್ಸ್ ಬೇಕು ನಿಮಗೆ. ಯಾರಾದರೂ ಒಳ್ಳೆ ಗುರುಗಳ ಹತ್ರ ಸ್ವರ ಪರಿಚಯ ಮಾಡ್ಕೊಳ್ಳಿ, ಸ್ವರ ಕಲ್ತ್ಕೊಳ್ಳಿ. ಒಳ್ಳೆ ವಾಯ್ಸು, ಆದರೆ ನಿಮಗೆ ಇದಿಲ್ಲ, ಸ್ಟ್ಯಾಮಿನಾ ಕಮ್ಮಿ ಆಯಿತು ಹಾಡೋದಕ್ಕೆ. ಈಗ ಫಿಸಿಕಲ್ ಸ್ಟ್ಯಾಮಿನಾ ಬೇರೆ, ಒಂದು ಯಾವುದನ್ನು ವಸ್ತು ಎತ್ಕೊಳ್ಳೋದು ಅದಕ್ಕೆ ಸ್ಟ್ಯಾಮಿನಾ ಬೇರೆ. ಬಟ್ ಹಾಡೋದಕ್ಕೆ ಅದು ತುಂಬ ಉಸಿರಿನ ಒಂದು ಇದು ಬೇಕು, ಶಕ್ತಿ ಬೇಕು. ಅದು ಪ್ರಾಕ್ಟೀಸ್ ಮಾಡಿಮ್ಮ. ಹಾಂ, ಸರಿ ಸರ್. ಗೊತ್ತಾಯ್ತಮ್ಮ? ಅದು ಗುಡ್ ಲಕ್. ಥ್ಯಾಂಕ್ ಯು. ಸುಂದರವಾದ ವೇದಿಕೆ, ಅದ್ಭುತವಾದಂಥ ವೇದಿಕೆ, ಅದ್ಭುತವಾದಂಥ ತೀರ್ಪುಗಾರರ ಮುಂದೆ ಹಾಡೋದಿಕ್ಕೆ ಇದೀಗ ಯಶವಂತ್ ಇವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾನೆ. जिन जीना रे उड़ा गुलाल माही तेरी चुनरिया लहराई, जीना 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 रे उड़ा गुलाल माही तेरी चुनरिया लहराई, रंग तेरी रीत का, रंग तेरी प्रीत का, रंग तेरी जीत का है लाई लाई लाई, रंग तेरी रीत का, रंग तेरे प्रीत का, माही तेरी चुनरिया लहराई, जब जब मुझ पे उठा सवार, माही तेरी चुनरिया लहराई, जीना जीना रे उड़ा गुलाल माही
तेरी चुनरिया लहराए माही वे जग से हारा नहीं मैं खुद से हारा हूँ माँ एक दिन चमकूंगा लेकिन तेरा सितारा हूँ माँ माहिरे माहिरे तेरे बिन मैं तो मुझसे रूठी मेरी परछाई हो मेरी परछाई तेरा ख्याल माही तेरी चुनरी या लहराए मेरी माँ ಯಶ್ವಂತ್, ಹಲೋ ಸರ್. ನಿಮ್ಮ ಟೇಸ್ಟ್ ಏನೆಲ್ಲ ಸೂಫಿ ಸಾಂಗ್ಸ್? ಹಾಂ ಸರ್, ಸೂಫಿ ಸಾಂಗ್ಸ್. ಯಾಕೆ ಸಿನ್ಸ್ ಬಿಗಿನಿಂಗ್ ಎಲ್ಲ ರೌಂಡ್ಸಲ್ಲಿ ಸೂಫಿ ಸಾಂಗೇ ಆಡ್ತಾ ಇದ್ದೀರಿ? ಸ್ವಲ್ಪ ಲೈಕ್ ಸರ್ ಸೂಫಿ ಸಾಂಗ್ ಅಂದರೆ. ಓಕೆ ಓಕೆ, ಚೆನ್ನಾಗಿ ಹಾಡಿದ್ರಿ. ಐ ಮೀನ್ ಎಲ್ಲ ರೌಂಡಲ್ಲಿ ಯು ಆರ್ ಡೂಯಿಂಗ್ ಬೆಟರ್. ಥ್ಯಾಂಕ್ ಯು ಸರ್. ಇವನ್ ಪ್ರೀವಿಯಸ್ ರೌಂಡ್ಸ್ ಆಲ್ಸೋ ಸಜ್ಜದ ಹಾಡಿದ್ರಲ್ಲ? ಹೌದು ಸರ್. ಏನಂದರೆ ದಟ್ ಹೈಯರ್ ಪಾರ್ಟ್ ಹೋಗ್ಬೇಕಾದ್ರೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಮತ್ತು ಈವನ್ ಇದರಲ್ಲಿ ಸಣ್ಣ ಸಣ್ಣ ಇಂಪ್ರೊವೈಸೇಷನ್ ಯು ಹ್ಯಾವ್ ಡನ್ ಅ ವೆರಿ ಗುಡ್ ಜಾಬ್. ಥ್ಯಾಂಕ್ ಯು ಸರ್. ಏನು ಹೇಳಬೇಕಂದ್ರೆ ಓಕೆ, ಫಾರ್ ದಿಸ್ ರೌಂಡ್ ಯು ಹ್ಯಾವ್ ಡನ್ ಅ ಜಸ್ಟಿಸ್. ವೆರಿ ಗುಡ್ ಸಿಂಗಿಂಗ್. ಥ್ಯಾಂಕ್ ಯು ಸೊ ಮಚ್. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮುಂದಿನ ಸ್ಪರ್ಧಿ ಕೊಡಗಿನ ಕುವರಿ, ಕೊಡಗಿನ ಕುಮಾರಿ ಮೇಘನಾ ನಾಚಪ್ಪ. ಪಳಂಗಣ್ಣ ನಾಚಪ್ಪ ಬೊಕ್ಕ ರೀಟಾ ನಾಚಪ್ಪ ಮೊಕಲ್ನ ಮೋಕೆದ ಮಗಲು ಮೇಘನಾ ನಾಚಪ್ಪ ಎಲ್ಲಿಯ ಪ್ರಾಯದ ಪೊಣ್ಣು. ಹೈಸ್ಕೂಲು ಮುಗಿತದು ಕಾಲೇಜಿಗೆ ಕಾರ್ದೇತಿನ 19 ಕಲ್ತೊಂದುಪ್ಪನ ಪೊಣ್ಣು ಮೇಘನಾಗ್ ಆ ದೇವರು ಸಂಗೀತ ಬೊಕ್ಕ ನೃತ್ಯದ ಚಾತುರ್ಪದ ವರನು ಕೊಡ್ತೇರು. ಕರ್ನಾಟಕಿ ಬೊಕ್ಕ ಹಿಂದೂಸ್ಥಾನಿ ಸಂಗೀತ ಕಲ್ತೊಂದುಪ್ಪನ ಮೇಘನಾ 2017 ಬೆಂಗಳೂರು ದೂರದರ್ಶನಡು ಸ್ವಾತಂತ್ರ್ಯೋತ್ಸವದ ಪೊರ್ತುಡು ನೃತ್ಯ ಗೀತ ನಮನ ಕಾರ್ಯಕ್ರಮಡು ದೇಶಭಕ್ತಿ ಗೀತೆಲೆನ ಪಂತಿನಾರು ಅವೇತೋ ಲಕ್ಷಗಟ್ಟಲೆ ಉಡಲ್ನ ಗೆಂದುದಿನಾರು. ಫಸ್ಟ್ ಟೈಮ್ ಮ್ಯಾಂಗ್ಳೂರ್ಗೆ ಬರುವಾಗ ನಾನು ಆಡಿಷನಲ್ಲಿ ತುಂಬ ಜನ ನೋಡಿದೆ. ಸೊ ನನಗೆ ತುಂಬ ಭಯ ಆಗ್ತಾ ಇತ್ತು. 2000 ಈರುವಡು ಜಿ ಸರಿಗಮಪ ಲಿಟಲ್ ಚಾಂಪದ ಊಚಿದ ಮುಪ್ಪ ಸಂಗೀತ ಪ್ರತಿಭೆಲೆಡು ಒರ್ತಿಯಾದ ಮೇಘನ ನೆಗತು ತೋಜಿದರು. ಮೇಘನನ ಅಪ್ಪೆಲ ಎಟ್ಟೆ ಇಂಪುದ ಸೊರಟು ಪದ ಪನ್ಪಿನಾರು. ಒಂಜಿ ರೀತಿಡು ಮೇಘನಾಗ್ ಸಂಗೀತದ ಮೋಕೆನ ಪುಟ್ಟಾದೀನಿ ಅರ್ನ ಅಪ್ಪೆ. ಅಂದರೆ ನಾನು ಒಂದು ಸಿಂಗರ್ ಆಗಿದ್ದರಿಂದ ನನಗೆ ಬೇರೆಯವ್ರ ಹತ್ರ ಕಲಿಸ್ಬೇಕು ಅಂತ ಏನೂ ಆಗಲಿಲ್ಲ. ಇನಿಷಿಯಲಿ ನಾನೇ ಹೇಳ್ಕೊಡ್ತಾ ಇದ್ದೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ನಾನು ಕಲ್ತಿದ್ದೆ. ಹಾಗಾಗಿ ಅವಳಿಗೆ ಮನೇಲಿ ನಾನೇ ಒಂದು ಟ್ರೈನಿಂಗನ್ನು ಕೊಡ್ತಾ ಬಂದೆ. ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋಳು. ಅಂದರೆ ಒಂದೇ ಒಂದು ದಿನವೂ ಬಿಡದೆ ರಿಯಾಜ್ ಅನ್ನೋಂಥದ್ದನ್ನು ಅಟ್ಲೀಸ್ಟ್ 2 ಗಂಟೆ ಬೆಳಿಗ್ಗೆ ಹೊತ್ತು ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ಮಾಡಿನೇ ಹೋಗ್ತಾಯಿದ್ಲು. ಹಾರ್ಡ್ಲಿ ದೇರ್ ವರ್ ಎನಿ ಡೇಸ್ ವೆನ್ ಮಾಡದೇ ಇರೋಂಥ ದಿನಗಳೇ ಇಲ್ಲ. ಸೊ ಹಾಗಾಗಿ ಅವಳಿಗೆ ಕನ್ಸಿಸ್ಟೆಂಟ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಳು. ಆದರೂ ಇಂಥ ಒಂದು ದೊಡ್ಡ ವೇದಿಕೆ ಮೇಲೆ
ಅವಳಿಗೆ ಮುಂದೆ ಹೋಗುವಂಥ ಒಂದು ಅವಕಾಶ ಸಿಗತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಅಂಚನೆ ಎಡ್ಡೆ ಭರತನಾಟ್ಯ ಕಲಾವಿದೆಲ ಆದುಪ್ಪುನಂಚಿತ್ತಿನ ಮೇಘನ ಸುಮಾರು ಕಾರ್ಯಕ್ರಮಗಳನ್ನು ಕೊರ್ತಿನಾರು. ಆರ್ನನೇ ಯೂಟ್ಯೂಬ್ ಚಾನಲ್ಡ್ ಬೆತೆ ಬೆತೆ ಕಾರ್ಯಕ್ರಮನು ಮೇಘನಾ ಕೊರೊಂದುಲೆರು. ನಮ್ಮ ಸೂಪರ್ ಸಿಂಗರ್ದ ಕಲಟುಪುನ ಮೇಘನಾ ನಾಚಪ್ಪ ಒಡೆ ಮುಟ್ಟ ಎತ್ತುವೆರು. ನಮ್ಮ ಸೂಪರ್ ಸಿಂಗರ್ ಪಂಥುನು ಗೆಂದುವೆರ ತೋಂದುಪಲೆ. मेरे ढोलना सुन मेरे प्यार की धुन, मेरे ढोलना सुन. मेरे ढोलना सुन मेरे प्यार की धुन, मेरे ढोलना सुन. मेरी चाहते तो फिजा में बहेंगी, जिंदा रहेंगी होके बना. तननन तुम तननन तुम तान धीरे धीरे ना. मेरे ढोलना सुन मेरे प्यार की धुन, मेरे ढोलना. सांसों में तेरी सरगमें है अब रात दिन. जिंदगी मेरी तो कुछ ना अब तेरे बिन. सांसों में तेरी सरगमें है अब रात दिन. जिंदगी मेरी तो कुछ ना अब तेरे बिन. तेरी धड़कनों की सरगोशी मेरी धड़कनों में बजती है. मेरी जागती निगाहों में ख्वाहिश तेरी ही सजती है. मेरे ख्याल में हर पल तेरे ख्याल शामिल है. लम्हे जुदाइयों वाले मुश्किल बड़े ही मुश्किल है ओ पिया. निसा 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 धनी 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 पद 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 गम पद निसा 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 धनी 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 पद 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 गम पद निसा. पानी निसा पानी निसा पानी निसा पानी निसा पानी निसा पानी निसा. गम पद निदा पद निदा पद निसा गम पद निदा पद निदा पद निसा. गम पद निदा पद पम गम करि सा निदा निसा गम पद पद निसा. गम पद निदा पद पम गम करि सा धनी सा गम पद पद निसा. निसा 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 धनी 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 गम पद निदा पम गम पद निदा पम गम करि सा रि सा निदा निसा. धनी सा सा गम सा सा गम म धनी दा धनी सा नि धनी सा नि धनी दा पम गम धनी सा धनी दा गम करि सा सा गम धनी सा नि दा पम गम करि सा नि सा गम धनी सा नि दा पम गम ग धनी सा सा ग नि सा सा ग म सा सा ग म द द ग म द धनी गम ग धनी नि सा सा धनी नि सा सा ग. मेरे ढोलना सुन मेरे प्यार की धुन, मेरे ढोलना. ಮೇಘನೆ, ನಮಸ್ತೆ ಸರ್. ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಅಂದರೆ ಕೆಲವು ಕಡೆ ಸ್ವಲ್ಪ ಶೂಟರ್ ಓ ಪಿಯ ಅಲ್ಲೆಲ್ಲ ಶ್ರುತಿ ಹೋಗ್ತಾ ಇತ್ತು. ಚೆನ್ನಾಗಿ ಹಾಡ್ತೀರ, ಯು ಆರ್ ಅ ವೆರಿ ಗುಡ್ ಸಿಂಗರ್. ಯಾಕಂದರೆ ಸಿನ್ಸ್ ಬಿಗಿನಿಂಗ್ ನಾವು ನೋಡ್ತಾ ಇದ್ದೇವಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ಇದು ಹಾಡಿದಾಗ ಯಾವ್ದು ಹಾಡಿದ್ದು ಮೆಗಾ ಆಡಿಷನ್ ಹೇಳಕ್ಕೆ ಹೋಗಿಲ್ಲ. ಅದಕ್ಕೆ ಕೇಳಿದಾಗ ಫ್ಯಾಂಟಾಸ್ಟಿಕ್ ಅನಿಸಿತ್ತು. ಆಮೇಲೆ ಅದೇ ಕಂಪೇರ್ ಮಾಡಿದಾಗ ದಿಸ್ ಇಸ್ ಲೈಕ್ ಓ ಏನೋ ಸಮಥಿಂಗ್ ಲ್ಯಾಕಿಂಗ್ ಅಂತ. ಆಮೇಲೆ ನಿಸ 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 ದನಿ 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 ಪದ 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 ಗಮ ಪದ ನಿರಿಸ. ಅಲ್ಲಿ ಇನ್ನೊಬ್ರು ಇದ್ದಾರೆ, ಒಂದು ಕ್ವಶನ್ ಆನ್ಸರ್ ತದೆ ಅಲ್ಲ, ಅದಕ್ಕೆ ಕೇಳಿದೆ. ಇಫ್ ಯು ಆರ್ ಸೋ ಕಾನ್ಫಿಡೆಂಟ್ ಯು ಡೂ ಇಟ್, ಅದರ್ವೈಸ್ ಬಿಟ್ಬಿಡಿ. ಯಾಕಂದ್ರೆ ದರ್ ಇಸ್ ಕ್ವಶನ್ ಆನ್ಸರ್, ಸೊ ದಟ್ ನೆಕ್ಸ್ಟ್ ಲೈನ್ ನಿಮ್ಗೆ ಯು ವಿಲ್ ಗೆಟ್ ಬ್ರೆತ್, ಆರಾಮ್ಸೆ ಹಾಡ್ಬೋದಲ್ಲ ಅಂತ ಆ ಪಾರ್ಟ್ಗೆಲ್ಲ. ಆಮೇಲೆ
ಸಗಮದನಿದ ಆ ಕೊನೆಗೆ ಬರುವಾಗ ಅಲ್ಲಿ ಆ ಫಾಸ್ಟ್ ಸರ್ಗಮ್ ಇದೆಯಲ್ಲ ಅಲ್ಲೆಲ್ಲ ಶ್ರುತಿ ಆ ಸ್ವರಗಳು ಕರೆಕ್ಟಾಗಿ ಸೇರ್ತಾ ಇರಲಿಲ್ಲ. ಬಿಕಾಸ್ ಅದೇನಂದರೆ ಯು ಆರ್ ಸಿಂಗಿಂಗ್ ಬೋತ್ ವರ್ಷನ್ ಬ್ಯಾಕ್ ಟು ಬ್ಯಾಕ್ ಕ್ವಶನ್ ಆನ್ಸರ್ ಆ್ಯಸ್ ವೆಲ್ ಆಸ್ ಅದಕ್ಕೆ ಕೇಳಿದೆ. ಸೊ ಇಫ್ ಯು ಆರ್ ಸೋ ಕಾನ್ಫಿಡೆಂಟ್ ದೆನ್ ಡೂ ಇಟ್, ಅದರ್ವೈಸ್ ಬಿಟ್ಬಿಡಿ, ದರ್ ಇಸ್ ಕ್ವಶನ್ ಆನ್ಸರ್. ಆಮೇಲೆ ಕೊನೆಯಲ್ಲೂ ಹಾಗೆ ಕೊನೆಗೂ ನಿಲ್ಲತ್ತಲ್ಲ ಅದು ಹಾಗೆ, ಇಟ್ ವಾಸ್ ನಾಟ್ ಅಪ್ ಟು ದ ಮಾರ್ಕ್. ಸೊ ಓವರ್ ಆಲ್ ಚೆನ್ನಾಗಿತ್ತು, ಬಟ್ ಸರ್ಗಮ್ ಕ್ಲಾರಿಟಿ ಇನ್ನೂ ಸ್ವಲ್ಪ ಬೇಕಂತ ಅನಿಸ್ತಾ ಇದೆ. ಪ್ಲೀಸ್ ವರ್ಕ್ ಆನ್ ಇಟ್. ಓಕೆ, ವಾಯ್ಸ್ ಸ್ಟ್ರೈನ್ ಆಗಿತ್ತಾ? ವಾಯ್ಸ್ ಇವತ್ತು ಸ್ಟ್ರೈನ್ ಆಗಿದೆಯಾ ಸರ್? ಸ್ವಲ್ಪ ವೀಸಿಂಗ್ ಇತ್ತು, ಬಟ್ ಈಗ ಓಕೆ, ವಾಯ್ಸ್ ಸ್ವಲ್ಪ ಕಂಟ್ರೋಲಲ್ಲಿ ಇಲ್ಲ ಅನಿಸ್ತು, ಬಟ್ ಅದರ್ವೈಸ್ ಗುಡ್ ಮಾ. ಓಕೆ, ಥ್ಯಾಂಕ್ ಯು ಸರ್. ತನ್ನ ಹಾಡಿನೊಂದಿಗೆ ಮೋಡಿ ಮಾಡೋದಕ್ಕೆ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾನೆ ಅವ್ಯ ಪುತ್ತೂರು. ಆರಾಧಿಸುವೆ ಮದನಾರಿ, ಆರಾಧಿಸುವೆ ಮದನಾರಿ, ಆದರಿಸೋ ನೀ ದಯ ತೋರಿ, ಆರಾಧಿಸುವೆ ಮದನಾರಿ. ಅಂತರಂಗದಲ್ಲಿ ನೆಲೆಸಿರುವೆ, ಅಂತರಂಗದಲ್ಲಿ ನೆಲೆಸಿರುವೆ, ಆಂತರ್ಯ ತಿಳಿಯದೆ ಏಕಿರುವೆ, ಆಂತರ್ಯ ತಿಳಿಯದೆ ಏಕಿರುವೆ, ಸಂತತ ನಿನ್ನ ಸಹವಾಸ ನೀಡಿ, ಸಂತತ ನಿನ್ನ ಸಹವಾಸ ನೀಡಿ, ಸಂತೋಷದಿಂದೆನ್ನ ನಲಿಸೆಂದು ಕೋರುವೆ, ಆರಾಧಿಸುವೆ ಮದನಾರಿ. ಮೈದೋರಿ ಮುಂದೆ ಸಹಕರಿಸು, ಮೈದೋರಿ ಮುಂದೆ ಸಹಕರಿಸು, ಆಮರ ನೊರವನೆ ಪರಿಹರಿಸು, ಮೈದೋರಿ ಮುಂದೆ ಸಹಕರಿಸು, ಆಮರ ನೊರವನೆ ಪರಿಹರಿಸು, ಪ್ರೇಮಾಮೃತವನು, ಪ್ರೇಮಾಮೃತವನು ನೀ ನುಡಿಸು, ಪ್ರೇಮಾಮೃತವನು ನೀ ನುಡಿಸು, ತನ್ಮಯಗೊಳಿಸು ಮೈ ಮರೆಸು, ತನ್ಮಯಗೊಳಿಸು ಮೈ ಮರೆಸು, ಚಿನ್ಮಯ ಭಾವ ತುಂಬುತ್ತ ಜೀವ, ಚಿನ್ಮಯ ಭಾವ ತುಂಬುತ್ತ ಜೀವ, ಆನಂದ ಆನಂದ ಆನಂದವಾಗಲಿ, ಆರಾಧಿಸುವೆ ಮದನಾರಿ, ಸನಿದ ಪಮ ಆರಾಧಿಸುವೆ. ಪದನಿ ಸಾಸಮ ಪದನಿ ನೀ ಸನಿದ ಪಮ ಆರಾಧಿಸುವೆ. ಸಾ ಸಾ ಸ ಸ ಸ ಗರಿ ಸ ಗರಿ ಸ ನಿ ದ ರಿ 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 ಸ ಸ ನಿ ನಿ ದ ಪ ದ ನಿ ಸಾ. ರಿ 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 ಗ ರಿ 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 ಗ ರಿ ರಿ ಗ ಮ ಗ ಗ ಗ ಮ ಗ ಗ ಮ ಪ ದ ಪ ದ ನಿ ದ ನಿ ಸಾ ಸಾ ಸ ದ ನಿ ರಿ 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 ದ ನಿ ಗ ಗ ರಿ ಗ ಗ ರಿ ಗ ಗ ರಿ ಗ ಗ ರಿ ಸ ನಿ ದ ನಿ ರಿ ರಿ ಸ ರಿ ರಿ ಸ ರಿ ರಿ ಸ ರಿ ರಿ ಸ ನಿ ದ ಪ ದ ನಿ ಗ ರಿ ಸ ಗ ರಿ ಸ ನಿ ದ ರಿ ಸ ಗ ರಿ ಸ ನಿ ದ ರಿ ಸ ನಿ ದ ಮ ಸ ನಿ ದ ಪ ಮ ರಿ ಸ ನಿ ರಿ ಸ ನಿ ದ ಮ ಸ ನಿ ರಿ ಸ ನಿ ದ ಮ ಸ ನಿ ದ ಪ ಮ ನಿ ದ ಪ ಮ ಗ ಸ ನಿ ದ ಸ ನಿ ದ ಪ ಮ ನಿ ದ ಸ ನಿ ದ ಪ ಮ ನಿ ದ ಪ ಮ ಗ ಸ ಗ ರಿ ಗ
ಅವ್ಯ ಎಸ್ ಸರ್. ಹೂವಿಯ ಪದ್ಯ ಬನ್ನಿ. ಆರಾಧಿಸುವೆ. ಓಕೆ ಏರ್ ಬನ್ನಿ ಪಂದ್ರೆ ಅಮ್ಮ ಕಲ್ಪಾದ ಕೊರ್ನಿ ಅದು ಯಾನೆ ಈಗ ಕಲ್ತೇನಾ? ಹಾಂ. ಒಂದು ಕ್ಲಾಸಿಗೆ ಹೋಗಿದ್ದಾನೆ. ಕ್ಲಾಸ್ಗೆ ಪೋಪೆ ಆ್ಯಂಡ್ ಆ ಸಾಂಗ್ ಒಂದು ಯಾನೆ ಕಲ್ತನೆ ಒಂದು ಹಾಂ. ಬೊಕ್ಕ ಒಂದೊಂದು ಚೇಂಜಸ್ ಇಂಪ್ರೂವೈಸೇಷನ್ಸ್ ಪೂರ ಮಲ್ತದ ಅವ ಯಾನೆ ಏ ಮಲ್ತೇನೆ. ಹಾಂ. ಓಕೆ ಆಲಾಪು ಒಂತೆ ಮಸ್ತ್ ಕಡಿಟ್ ಒಂತೆ ಶ್ರುತಿ ಪೋಂದಿತ್ತಂದು ಅವನ್ನ ಕಾನ್ಫಿಡೆನ್ಸ್ ಎಡ್ಡಾತನ ಪಂದ್ಯನ ಎಡ್ಡಾತನ ಇನ್ನು ಏಜಿಗೆ ನಿಜ ಅದು ಈ ಪದ್ಯ ಈ ಏಜಿಗೆ ಪಂಪಿನ ವೆರಿ ಗುಡ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಓನ್ಲಿ ಕಲ್ಪೋಡು ಡೈನಮಿಕ್ಸ್ ಬಂದು ಕಲ್ಪೋಡು ಪಣ್ಣಕ ಪದ್ಯವನ್ನು ಓಲ್ ಸಾಫ್ಟ್ ಮಲ್ಪೋಡು ಓಲ್ ಬ್ರೈಟ್ನೆಸ್ ಕೊರಡು ಒಂದು ಅವು ಸ್ಲೋಲಿ ಕಲ್ಪೋಲಿ ಏಜ್ಗೆ ಯು ಆರ್ ವೆರಿ ಗುಡ್. ಓಕೆ ಥ್ಯಾಂಕ್ ಯು ಸರ್. ಗುಡ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್, ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸಹ ಪ್ರಾಯೋಜಕರು